ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿರುವ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿನ್ನಾಭರಣ ಮಳಿಗೆ ಜೋಸ್ ಆಲುಕಾಸ್ ಇದೀಗ 60ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ 60ನೇ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಚಾಲನೆ ಹಾಗೂ ಶಾಲೆಗಳಿಗೆ ಅಗತ್ಯ ಸಾಮಗ್ರಿ ಖರೀದಿಗೆ ಸಿಎಸ್ಆರ್ ಫಂಡ್ನಿಂದ ಕೊಡಮಾಡುವ ಮೊತ್ತದ ಚೆಕ್ ಅನ್ನ ವಿತರಣಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮವನ್ನು ಸುಧನ ವಸತಿಯುತ ಶಾಲೆಯ ರೆವರೆಂಡ್ ಫಾದರ್ ವಿಜಯ್ ಹಾರ್ಬಿನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಇದೊಂದು ಸಂತಸ ಸಂಭ್ರಮದ ಕ್ಷಣವಾಗಿದೆ. ಸಂಸ್ಥೆ ಇದೀಗ 60ನೇ ವರ್ಷಾಚರಣೆ ನಡೆಸಬೇಕಾದ್ರೆ ಹಲವಾರು ಏಳು ಬೀಳನ್ನ ಕಂಡಿರಬೇಕಾಗಿದೆ. ಮಾಲಕರ ಸಿಬ್ಬಂದಿಗಳ ಶ್ರಮ ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಿದೆ. ಸಿಎಸ್ಆರ್ ಫಂಡ್ ಅನ್ನ ನೀಡಲು ವಿದ್ಯಾಕ್ಷೇತ್ರವನ್ನ ಆಯ್ಕೆ ಮಾಡಿರೋದು ಶ್ಲಾಘನೀಯ ಎಂದು ಹೇಳಿದರು. ಸುಮಾರು ದಿವಸ ಬಂದು ಎಷ್ಟೋ 15 ವರ್ಷದಿಂದ ಇದರ ಕಾಂಟ್ಯಾಕ್ಟ್ ಅನ್ನು ಇಟ್ಟುಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ. ಜನಸ್ನೇಹಿ ಅಂತ ಹೇಳ್ತೇವೆ ನಾವು. ಜನರಿಗೆ, ಗ್ರಾಹಕರಿಗೆ ನಾವು ಯಾವಾಗ ಒಂದು ಸ್ಟ್ಯಾಂಡರ್ಡ್ ವಸ್ತುಗಳನ್ನು, ಬೆಲೆ ಉಳ್ಳಂಥ ವಸ್ತುಗಳು ಅದು ನಿಜವಾದಂಥ ಸ್ಟ್ಯಾಂಡರ್ಡ್ ಆಗಿದ್ದರೆ ಮತ್ತು ಅದೊಂದು ಸುಲಭ ಬೆಲೆಯಲ್ಲಿ, ಅದಷ್ಟೇ ಒಳ್ಳೆಯ ವಸ್ತು, ಅಷ್ಟೇ ಕಡಿಮೆ ಬೆಲೆಯಲ್ಲಿ ಸಿಗತಕ್ಕಂಥ ವಸ್ತು ಇದ್ದರೆ ಅದು ಜನ ಅದಕ್ಕೆ ಸ್ಪಂದಿಸ್ತಾರೆ. ಐದನೇದಾಗಿ ಅದು ವ್ಯಾಪಾರ ಮಾತ್ರವಲ್ಲ, ಜನರ ಬಗ್ಗೆ ಇರತಕ್ಕಂಥ ಕಾಳಜಿ ಅಥವಾ ಸಮುದಾಯದ ಬಗ್ಗೆ ಇರತಕ್ಕಂಥ ಕಾಳಜಿ ಅಥವಾ ಜನಸೇವೆಯ ಬಗ್ಗೆ ಇರತಕ್ಕಂಥ ಕಾಳಜಿ, ಇದು ಬಹಳ ಮುಖ್ಯವಾಗಿರ್ತದೆ. ಇದರಲ್ಲಿ ನಾವು ಈ ಸಲ ನೋಡುವಾಗ ಅವರು ಎಜುಕೇಷನನ್ನು ಫೀಲ್ಡ್ ಅದರಲ್ಲಿ ಸಹಾಯ ಮಾಡಲಿಕ್ಕೆ ಸಿಎಸ್ಆರ್ ಫಂಡಿಂದ ಸಹಾಯ ಮಾಡಲಿಕ್ಕೆ ವಿದ್ಯಾಕ್ಷೇತ್ರವನ್ನು ಆರಿಸಿಕೊಂಡಿದ್ದಾರೆ. ನಿಜವಾಗಿ ಅದು ಶ್ಲಾಘನೀಯವಾದಂಥ ತಮ್ಮ 60ನೇ ವರ್ಷದ ಈ ಸಂದರ್ಭದಲ್ಲಿ ಇವತ್ತು ನಾವು ಮಾಡಬೇಕಂತ, ನಮ್ಮ ದೇಶದಲ್ಲಿ ಆಗಬೇಕಂತ ದೊಡ್ಡ ಕೆಲಸ ಏನಂದರೆ ನಮ್ಮ ಎಜುಕೇಷನನ್ನು ಅಥವಾ ನಮ್ಮ ಎಜುಕೇಷನ್ ಫೀಲ್ಡನ್ನು, ನಮ್ಮ ಬಾಲ್ಯದಲ್ಲಿ ದೇವರು ನಮಗೆ ಕೊಟ್ಟಂಥ, ಭಗವಂತನ ಕೊಟ್ಟಂಥ ಬಹುಮಾನ, ಮಕ್ಕಳೆಲ್ಲ ಬಹುಮಾನ ಭಗವಂತನ ಕೊಡುತ್ತೆ, ಅವುಗಳನ್ನು ಸತ್ಯದ ಸರಿಯಾದ ದಾರಿಯಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಆದಾಗ ಅದು ನಮ್ಮ ದೇಶ, ನಾವು ಒಟ್ಟಾಗಿ ಬೆಳೀಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳನ್ನು ಅವರು ಆರಿಸಿಕೊಂಡು ಸ್ವಲ್ಪ ಕೊರತೆ ಇದ್ದ ಶಾಲೆಗಳಿಗೆ ಅಥವಾ ಅಗತ್ಯದಿದ್ದ ಶಾಲೆಗಳಿಗೆ ಈ ಸಿಎಸ್ಆರ್ ಫಂಡಿಂದ ಸಹಾಯ ಮಾಡಿದ್ದಾರೆ. ಆದ್ದರಿಂದ ನಾನು ಜೋಸ್ ಆಲುಕಾಸ್ ಅವರ ಎಲ್ಲ ಡೈರೆಕ್ಟರ್ಸ್ಗಳನ್ನು, ಅವರ ಓನರನ್ನು, ಎಲ್ಲರನ್ನು ಕೂಡ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ, ಶುಭ ಕೋರ್ತೇನೆ. ಇನ್ನೂ 60 ವರ್ಷದ ಈ ಸೇವೆ ಅವ್ರದ್ದು ಮುಂದುವರಿಯಲಿ, ಹಾಗೆ ಅವರು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಯಾಕಂದರೆ ಒಬ್ಬ 10 ರೂಪಾಯಿ ತನ್ನ ಕಿಸೆಯಲ್ಲಿದ್ದರೆ 1 ರೂಪಾಯಿನ ದಾನ ಮಾಡೋದು, ಆ 10 ರೂಪಾಯಿ ಆಗಬೇಕಾದರೆ ಅದರ ಹಿಂದೆ ಇರತಕ್ಕಂಥ ಶ್ರಮ ಇದೆಯಲ್ಲ, ಅದು ಬಹಳ ಮುಖ್ಯ. ಮತ್ತು ಆ 10 ರೂಪಾಯಿಯನ್ನು ಬೆಳೆಸಿ ಅದನ್ನು ಇನ್ನೊಬ್ಬರಿಗೆ ದಾನ ಮಾಡುವಂಥ ಆ ದೊಡ್ಡ ಮನಸ್ಸಿದೆಯಲ್ಲ, ಅದು ಕೂಡ ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಆ ಎಲ್ಲ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಭಗವಂತನವರನ್ನು ಆಶೀರ್ವದಿಸಿದಂತಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ನರಿಮುಗಿರು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಶ್ರೀಲತಾ ಇವರು ಮಾತನಾಡಿ, ಸಿಎಸ್ಆರ್ ಫಂಡ್ನ ಮೂಲಕ ಶಾಲಾ ಮಕ್ಕಳಿಗೆ ನೆರವಾಗುವ ಜೋಸ್ ಆಲುಕಾಸ್ನ ಯೋಜನೆ ಅಭಿನಂದನೀಯ ಎಂದು ಹೇಳಿದರು. ಸುಮಾರು 1 ಲಕ್ಷಕ್ಕೂ ಅಧಿಕ ಮೊತ್ತದ ಫರ್ನಿಚರ್ ಹಾಗೆ ಮೈಕ್ ಸೆಟ್ ಅನ್ನು ನಾವು ಪಡ್ಕೊಂಡಿದ್ದೇವೆ. ಬಹಳಷ್ಟು ಖುಷಿ ಆಗ್ತಿದೆ. ಒಂದು ದೀಪವನ್ನು ಹೊತ್ತಿಸ್ತೇವೆ, ಆ ದೀಪ ಕೇವಲ ಅದರ ಬತ್ತಿ ಎಣ್ಣೆಯನ್ನು ಮಾತ್ರ ತಗೊಳ್ತದೆ, ಬೆಳಕನ್ನು ಎಲ್ಲರಿಗೂ ಕೂಡ ಕೊಡ್ತದೆ. ಹಾಗೆಯೇ ಸಮಾಜದಿಂದ ನಮ್ಮಂತಹ ಗ್ರಾಹಕರಿಂದ ಪಡೆದಂತಹ ವ್ಯವಹಾರದ ಲಾಭದ 1-2 ಅಂಶವನ್ನು ಸರ್ಕಾರಿ ಶಾಲೆಗಳನ್ನು ಹೆಚ್ಚಾಗಿ ಗುರುತಿಸಿ ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದೆ ಜೋಸ್ ಆಲುಕಾಸ್ ಸಂಸ್ಥೆ. ಹಲವಾರು ಆಭರಣ ಮಳಿಗೆಗಳನ್ನು ನೋಡಿದ್ದೇವೆ, ಆದರೆ ತಾವು ಪಡೆದ ಲಾಭದಿಂದ ಒಂದಿಷ್ಟು ಸಮಾಜಕ್ಕೆ ಮತ್ತೆ ನೀಡ್ತಾ ಇರೋದು ಜೋಸ್ ಆಲುಕಾಸ್ ಮಾತ್ರ ಅಂತ ಹೇಳಿದ್ದಕ್ಕೆ ಹೆಮ್ಮೆ ಆಗ್ತಿದೆ. ನಾನು ಅತ್ಯಂತ ಹೆಮ್ಮೆಯಿಂದ ಈ ಸಂಸ್ಥೆಯ ಗ್ರಾಹಕರು ಕೂಡ ಆಗಿದ್ದೇವೆ ಅಂತ ಹೇಳ್ತೇವೆ. ಹಾಗೆ ಅದನ್ನು ಕೂಡ ನಾವು ರೆವರೆಂಡ್ ಫಾದರ್ ವಿಜಯ್ ಹಾರ್ವಿನ್ ಇವರ ಕೈಯಿಂದ ಪಡ್ಕೊಳ್ಳೋದು ಇನ್ನೂ ಕೂಡ ಅತ್ಯಂತ ಖುಷಿಯಾಗಿದೆ. ಯಾಕೆ ಹೇಳಿದ್ರೆ ಅವರಂತಹ ಒಂದು ಸೌಮ್ಯ ಸ್ವಭಾವದ ಸುಮಾರು 20 ವರ್ಷಗಳಿಂದ ನಾವು ಅವರನ್ನು ನೋಡಿದ್ದೇವೆ. ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಆಗಿದ್ದರು. ನಾನು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಅವರ ಶಾಲೆಯಲ್ಲಿ ತರಬೇತಿಯನ್ನು ಪಡೆದು, ಸುಧಾನ ಶಾಲೆಯಲ್ಲಿ ತರಬೇತಿಯನ್ನು ಪಡೆದು ಸ್ಟೇಟ್ ರೆಫ್ರಿ ಎಕ್ಸಾಮ್ ಕೂಡ ನಾನು ಪಾಸ್ ಮಾಡಿಕೊಂಡಿದ್ದೇನೆ. ಇವರ ಅಧ್ಯಕ್ಷ ಸ್ಥಾನದಲ್ಲಿರುವಾಗ ಅವರ ಕೈಯಿಂದ ಪಡೆದಿರುವುದು. ಹಾಗೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಗೌರವವನ್ನು ಸಲ್ಲಿಸ್ತಾ, ಇಲ್ಲಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ ಶಾಲೆಯ ತಾಲೂಕಲ್ಲಿರುವಂತಹ ಹಲವು ಶಾಲೆಗಳಲ್ಲಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದ. ಕಲ್ಲಂಗಳ ಕೆಪು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಮಾಲತಿಯವರು ಮಾತನಾಡಿ, ಸ್ವರ್ಣೋದ್ಯಮ ಅಷ್ಟೊಂದು ಸುಲಭದ ವ್ಯಾಪಾರವಲ್ಲ.
ಈ ಸಂಸ್ಥೆ ಇತರ ಸಂಸ್ಥೆಗಳಿಗಿಂತ ಭಿನ್ನವಾಗಿದೆ. ಎಲ್ಲಾ ವರ್ಗದ ಜನರನ್ನ ಒಂದಾಗಿ ಕಾಣುತ್ತಾ ಸಮಾನತೆಯಿಂದ ವ್ಯವಹರಿಸುತ್ತಿದೆ ಎಂದು ಹೇಳಿದರು. ಇದೊಂದು ವಿಶೇಷವಾದ ಕಾರ್ಯಕ್ರಮ ಅನಿಸ್ತಾ ಇದೆ. 60 ಸಂವತ್ಸರಗಳನ್ನು ಒಂದು ಸಂಸ್ಥೆ ಈಗಾಗಲೇ ನಡೆಸಿಕೊಂಡು ಬಂದಿದೆ ಅಂತ ಹೇಳಿದ್ರೆ ಅದು ಅಮೋಘ ಸಾಧನೆ ಕೂಡ. ಸ್ವರ್ಣದ ವ್ಯಾಪಾರ ಅನ್ನೋದು ಬಹಳಷ್ಟು ಸುಲಭದ ವ್ಯಾಪಾರ ಅಲ್ಲ. 1.5 ವರ್ಷಗಳಲ್ಲೇ ಮುಚ್ಚುವಂತಹ ಎಷ್ಟೋ ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಅಂಥದ್ರಲ್ಲಿ ಸುದೀರ್ಘವಾಗಿ 60 ವರ್ಷಗಳ ಕಾಲ 54 ಸಂಸ್ಥೆಗಳನ್ನು ನಡೆಸಿಕೊಂಡು ಸಮಾಜ ಸೇವೆಯನ್ನು ಮಾಡುವಂತಹ ಕೈಂಕರ್ಯವನ್ನು ಕೂಡ ಒಟ್ಟಿಗೆ ಮಾಡ್ತಾ ಇರುವಂತಹ ಈ ಸಂಸ್ಥೆಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮ ನೋಡುವಾಗ ಇದೊಂದು ಸರ್ವಧರ್ಮ ಸಮನ್ವಯದ ಕಾರ್ಯಕ್ರಮ. ಅತಿಥಿಗಳು ಹಾಗೆ ಇದ್ದಾರೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ಉದ್ಯಾನ ಅಂತ ಹೇಳಿದ್ದಾರೆ. ಹಾಗೆ ಅವರು ಸಹ ಇದ್ದಾರೆ. ಹಾಗೆ ದೀಪವನ್ನು ಬೆಳಗಿಸಿದಂತಹ ಒಂದು ಕಾರ್ಯಕ್ರಮ. ಸಂಸ್ಥೆಯ ಧರ್ಮ ಬೇರೆ, ಆಚರಣೆ ಮಾಡಿದಂತಹ ಧರ್ಮ ಬೇರೆ. ಮತ್ತೆ ಎಲ್ಲರಿಗೂ ಖುಷಿ ಆಗೋದಕ್ಕೆ ಕೇಕ್ ಕಟ್ ಮಾಡಿ ಅಲ್ಲೂ ಕೂಡ ಬೇಸರ ಆಗದಾಗಿ, ಒಟ್ಟಿನಲ್ಲಿ ಯಾರ ಮನಸ್ಸಿಗೂ ನೋವಾಗದ ಹಾಗೆ, ಪ್ರತಿಯೊಬ್ಬರೂ ಸಂತಸ ಪಡುವ ಹಾಗೆ 60ರ ಸಂಭ್ರಮ ಇಲ್ಲಿ ಆಚರಣೆ ಆಗಿದೆ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ಅವರು ಹೇಳಿದಾಗೆ ನಾವು ಕೂಡ ಇದೆ ಗ್ರಾಹಕರು. ನನ್ನ ಪತಿಯವರು ಸಹ ಬಂದಿದ್ದಾರೆ, ನಾವಿಬ್ಬರು ಬಂದಿದ್ದೇವೆ. ಸುಮಾರು ವರ್ಷಗಳಿಂದ ಇಲ್ಲಿ ನಾವು ಬಂದು ಅದೆಷ್ಟು ಚಿನ್ನವನ್ನು ತಗೊಂಡು ಹೋಗಿ ಖುಷಿ ಪಟ್ಟಿದ್ದೇವೆ. ನಮ್ಮ ಮ್ಯಾನೇಜರ್ ಅವರ ಮಾತು ಹೇಳಿದ್ರೆ ಇನ್ನೂ ಬರಲೇಬೇಕು ಅಂತ ಅನಿಸ್ತದೆ. ಅವರ ತಂಡ ಕೂಡ ಹಾಗೆ ಇದೆ, ಬರುವಾಗಲೇ ಸ್ವಾಗತ ಮಾಡುವಂಥದ್ದು. ಈಗ ಎಷ್ಟೋ ಕಡೆ ನಾವು ಪರೀಕ್ಷಾತ್ಮಕವಾಗಿ ನೋಡ್ತೇವೆ, ಹಾಗೆ ಹೇಗೆ ಮಾಡ್ತಾರೆ ನೋಡುವ ಅಂತ. ಅಲ್ಲಿ ನಮಗೆ ಬೇಕಾದ ತಗೊಳ್ಳುವಂತಹ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದವರಿದ್ದಾರೆ. ಹಾಗಾಗಿ ನೀವು ಬಂದಿದ್ದೀರಿ, ನೀವು ತಕೊಳ್ಳಿ ಅನ್ನುವ ರೀತಿಯಲ್ಲಿ ನಮಗೆ ಭಾಸ ಆಗುವ ಹಾಗೆ ನಮ್ಮನ್ನು ಇಲ್ಲಿ ಟ್ರೀಟ್ ಮಾಡ್ತಾರೆ ಬಂದಾಗ. ಹಾಗಾಗಿ ಪುತ್ತೂರಿಗೆ ಬಂದಾಗ ಇದು ನಮ್ಮದೇ ಒಂದು ಮನೆಯಾಗಿ ನಾವು ಎಷ್ಟು ಸಲ ಹೀಗೆ ಬಂದಿದ್ದೇವೆ ಅಂತ ಇಲ್ಲ. ಇಲ್ಲದ್ರೆ ಚಿನ್ನದ ಅಂಗಡಿ ಅಲ್ಲ, ನನಗೆ ಲೆಕ್ಕ ಇಲ್ಲ ನಾವು ಇಲ್ಲಿ ಎಷ್ಟು ಸಲ ಬಂದಿದ್ದೇವೆ ಅಂತ. ಬಹುಶಃ ಈ ತಿಂಗಳಲ್ಲಿ 5ನೇ ಸಲ ಕಾಣ್ತದೆ ನಾವು ಬಂದಿದ್ದೀವಿ. ಅಷ್ಟು ಸಲ ಒಂದೇನೋ ಒಂದು ಖುಷಿ ನಮ್ಮವರ ಭಾವನೆ ಕೂಡ ಇಲ್ಲಿ ವ್ಯಕ್ತ ಆಗ್ತದೆ. ಹಾಗೆ ನೋಡುವಾಗ CSR ಫಂಡ್ ಎಲ್ಲೆಲ್ಲ ಸಿಗ್ತದೆ ಅಂತ ಯೋಚನೆ ಮಾಡುವಾಗ ಈ ಸಂಸ್ಥೆ ನಮಗೆ ಕೇಳಿ ಬಂದು ನಮ್ಮ ಶಾಲೆ ತೀರಾ ಅಗತ್ಯವಾದ ಏನು ವಸ್ತುಗಳಿವೆ ಅದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಸರ್ ನಮಗೆ ಬನ್ನಿ ಅಂತ ಅವರೇ ನಮಗೆ ಫೋನ್ ಮಾಡಿ ಹೇಳುದು. ಅವರೇ, ನಾನು ಕೇಳಿಲ್ಲ ಯಾವಾಗ ಬರ್ಬೇಕು ಏನು ಬರ್ಬೇಕು ಅಂತೇಳಿ ಅವರೇ 2-3 ಸಲ ಕಾಲ್ ಮಾಡಿ ಒಂದು ಬನ್ನಿ ಅಂತ ಹೇಳಿದ್ರು. ಈ ಒಂದು ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ. 60 ವರ್ಷ ಅಲ್ಲ, ಅದು ಅನಂತ ವರ್ಷಗಳ ತನಕ ಅಭಿವೃದ್ಧಿಯಲ್ಲಿ ಮುಂದುವರಿಯಲಿ. ಆ ಮೂಲಕ ಸಮಾಜ ಸೇವೆಯನ್ನು ಇನ್ನಷ್ಟು ಬಲಗೊಳಿಸಿ ಅಂತ ಹೇಳುತ್ತಾ ಈ ಸಂಸ್ಥೆಯ ಸಂಸ್ಥಾಪಕರಿಗೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲರಿಗೆ ಹಾಗೂ ಗ್ರಾಹಕರಿಗೆ ಆ ಭಗವಂತ ಸರ್ವ ರೀತಿಯಲ್ಲಿ ಎಲ್ಲ ರೀತಿಯ ಸುಖ, ಸಂತೋಷ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಉತ್ತರ ಅಭಿವೃದ್ಧಿಯಾಗಲಿ ಅಂತ ಹಾರೈಸುತ್ತಾ ನಮ್ಮ ಪುಟ್ಟ ಶಾಲೆಗೆ ಒಂದು ದೊಡ್ಡ ಅವಕಾಶಗಳನ್ನು ಕೊಟ್ಟದಕ್ಕೆ ನಾವೆಲ್ಲರ ಪರವಾಗಿ ಇದು ನಮ್ಮ ಈ ಪುತ್ತೂರಿನಲ್ಲಿ 9 ವರ್ಷ ಆಯ್ತಂತ ಕಾಣ್ತದೆ. ನಾನು ಸಹ ಇಲ್ಲಿ ಒಂದು ಮೇಲೆ ಒಂದು ಚಿಕ್ಕ ಒಂದು ವ್ಯಾಪಾರ ಮಾಡ್ತಾ ಇದ್ದೇನೆ. ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಬಂದಂತಹ ಒಂದು ಸಂಸ್ಥೆ ಆಗಿರುತ್ತದೆ. ಇವತ್ತಿನ ಒಂದು ಕಾರ್ಯಕ್ರಮ ಅಂದರೆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಒಂದು ಅವರಿಗೆ ಸಹಾಯ ಮಾಡೋದ್ರ ಮೂಲಕ ಒಂದು ಹೊಸ ಒಂದು ಚಿಂತನೆಯನ್ನು ಅವರು ಮಾಡಿದ್ದಾರೆ. ನಮ್ಮ ಸಂಸ್ಥೆಗೆ ಕಂಪ್ಯೂಟರ್ ಕೊಡುಗೆ ಕೊಟ್ಟರೆ ಕನಸಲ್ಲಿ ಅನಿಸಿರಲಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಉಂಟು, ಅದು ಸ್ವಲ್ಪ ಹಾಳಾಗಿದೆ ಅಂತೇಳಿ ನಮ್ಮ ಶ್ರೀಮತಿ ಇಂದಿರಾ ಭಂಡಾರಿ ಅವರ ಸಹೋದರಿಗೆ ಹೇಳಿದೆ. ಆಗ ಇಂದಿರಾ ಭಂಡಾರಿ ಅವರು ಹೇಳಿದ್ರು, ಏನು ಸರ್ ನೀವು ಹೇಳ್ತೀರಿ ಇಲ್ಲ, ಇಂದಿರಾ ಭಂಡಾರಿಗಳಿಗೆ ನಿಮಗೆ ತುಂಬ ಶಕ್ತಿ ಇದೆ, ನಿಮಗೆ ಗೊತ್ತಿಲ್ಲ ನಮಗೆ ಗೊತ್ತಿದೆ, ನೀವು ಮನಸ್ಸು ಮಾಡಿದರೆ ಏನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ. ಹಾಗೆ 2 ದಿವಸ ಬಿಟ್ಟು ಅವರು ಫೋನ್ ಮಾಡಿ ಹೇಳಿದ್ರು, ಸರ್ ಅರ್ಧ ಸಂಸ್ಥೆಯವರು ಹಂಚಿಕೊಂಡು ಹೇಳಿದ್ದಾರೆ ಅಂತೇಳಿ ಎಲ್ಲ ನಾವು ತಯಾರಿ ಮಾಡಿಕೊಟ್ಟು ನಂತರ ಸ್ವಲ್ಪ ದಿವಸದಲ್ಲಿ ಅಲ್ಪ ಸಂಸ್ಥೆಯ ಫೋನ್ ಕರೆ ಬಂದಿದೆ ಅಂತ ಹೇಳಿದ್ರು. ನನಗೂ ಆಶ್ಚರ್ಯ ಆಯಿತು, ಈ ರೀತಿಯಲ್ಲಿ ಆಗ್ತದಲ್ಲ ಅಂತ ಹೇಳಿ. ಅದಕ್ಕೆ ನಾನು ಅಲ್ಪ ಸಂಸ್ಥೆಯ ನಿರ್ದೇಶಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ನನ್ನ ಸಂಸ್ಥೆಯ ತುಂಬ ವಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಈಗಲೇ ಕಾರಣ ಸಭೆಗಳು ಮೇಡಮ್ ಹೇಳಿದರು, ನಾವು ಈಗ ಖಂಡಿತ ನಮ್ಮ ಸಂಸ್ಥೆ ಒಂದು ಪ್ರಾಡಕ್ಟ್ ಮತ್ತು ಊರಿನ ಎಲ್ಲರಿಗೂ ನಮ್ಮ ಪೋಷಕ ಸಂಸ್ಥೆ ಇದೆ. ಆ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಗಳು ಕಳಿಸಬೇಕು. ನಾವು ಇದನ್ನು ಹೇಳ್ತೇವೆ. ನಾನು ಇಲ್ಲಿಗೆ ಫಸ್ಟ್ ಬಂದದ್ದು, ಆದರೆ ಮುಂದಿನ ದಿವಸಗಳಲ್ಲಿ ನನ್ನ ಒಳಗೆ ಮನಸ್ಸು ಇಲ್ಲಿಗೆ ಬರಬೇಕು, ಇಷ್ಟು ದೊಡ್ಡ ಸಹಕಾರ ಮಾಡಿದರೆ
ಈ 60 ವರ್ಷದ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಈ ದೊಡ್ಡ ಕಾಣಿಕೆಯನ್ನು ಕೊಟ್ಟದಕ್ಕಾಗಿ ನಾನು ತಮ್ಮನ್ನು ಸ್ಮರಿಸ್ತಾ ಈ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯಾಗುವ ಜೀವನ ಪ್ರಾರ್ಥಿಸ್ತಾ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ವಂದಿಸ್ತೇನೆ. ಆದರೆ ಇಲ್ಲಿ ಕ್ಷಿಪ್ರ ವರಪದಾಯಕ ಎಲ್ಲ ಅದು ಖಾಸಗಿ ಸಂಸ್ಥೆ ಇರ್ತಾರೆ. ಯಾರು ನಮ್ಮ ಇತಿಹಾಸ ಗೊತ್ತಿಲ್ಲ, ಅಪ್ಲಿಕೇಶನ್ ಗೊತ್ತಿಲ್ಲ, ಮುಂದುವರಾಗಿಲ್ಲ, ಆಗಿಲ್ಲ ಘೋಷಣೆ ಆಗಿ ಒಂದು ಮೆಸೇಜ್ ಬಂದು ನಾನು ಕೊಟ್ಟೆ. ಯಾಕೆ ಗೊತ್ತಿಲ್ಲ, ನನ್ನ ಮುಖ ನೋಡಿ ಅವ್ರಿಗೆ ಖುಷಿ ಆಯಿತು, ಕೊಡಬೇಕು ಅನಿಸಿತು. ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಾನು ಕಂಡೆ, ಸರ್ ನೀವು ಕೊಡ್ತೇವೆ ಅಂತ. ಅವರ ಆಮೇಲೆ ಅರ್ಥ ಆಯಿತು, ಅವರ ಆ ಬಾಡಿ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗಿದೆ, ಕೊಡಬೇಕು ಅನಿಸಿದೆ ಅವರಿಗೆ ಅಂತ. ಬಹುಶಃ ಅತ್ಯಂತ ನಮ್ಮಲ್ಲಿ 14 ಮಂದಿ ಟೀಚರ್ಸ್ ಲೇಡ್ಸ್ ಇದ್ದಾರೆ. 14 ಮಂದಿಗೆ 10 ವರ್ಷ ನೋಡೋಕ್ಕಾಗ್ತದೆ. ಮುಂದೆ ಏನಿದ್ರು ಅವಕಾಶ ಹೋಗಿ ಅಂತ ನಾವು ಹೇಳುವಂಥದ್ದು. ಯಾಕಂದರೆ 50,000 ವ್ಯಾಪಾರ ಮಾಡಿದ್ರೆ 50 ರೂಪಾಯಿ ಕಡಿಮೆ ಆಗುವಾಗ ಸ್ಕ್ಯಾನ್ ಇನ್ನೊಂದು ಸೆಲೆಕ್ಟ್ ಆಗ್ತಿದೆ, 50 ರೂಪಾಯಿ ಕಡಿಮೆ ಆಗಿದೆ. ನಮ್ಮ ಪುತ್ತೂರಲ್ಲಿ ಸಂಸ್ಥೆ ಬೇಕಾದಷ್ಟು ಇದೆ ಸರ್. 50,000 ವ್ಯಾಪಾರ ಮಾಡ್ತಾರೆ, 50 ರೂಪಾಯಿ ಕಡಿಮೆ ಆಗುವಾಗ ಎಲ್ಲ ಸ್ಕ್ಯಾನ್ ಮಾಡಿದ್ದಕ್ಕೆ ಅಂತ 50 ರೂಪಾಯಿ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಸಂಸ್ಥೆ ಈ ರೀತಿಯಾದಂಥ ಒಂದು CSR ಫಂಡ್ ಮೂಲಕ ಕೊಡುವುದಾದರೆ ಒಂದು ಒಂದಷ್ಟು ನಮಗೆ ಸ್ವಲ್ಪ ಸಮಾಜಕ್ಕೆ ಭಾಷಣದಲ್ಲಿ ಮಾತ್ರ ಇರ್ತದೆ, ಎಷ್ಟು ಬೇಡ ಭಾಷಣದಲ್ಲಿ ಮಾತ್ರ ಸ್ವಲ್ಪ ನಮಗೆ ಒಂದಷ್ಟು ಸಮಾಜಕ್ಕೆ ಅಂತ ಅದೇ ಅಲ್ಪ ಸಂಸ್ಥೆ ಆಗು ಮಾಡಿಕೊಟ್ಟಿದೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಪುತ್ತೂರಿನಲ್ಲಿ ಅತ್ಯಂತ ನಾವು ಕೂಡ ಹಾಗೆ ನಮ್ಮದು ರೆಕಾರ್ಡ್ ಕೇಂದ್ರದಲ್ಲಿ ಹೋಗ್ತದೆ ಸರ್. ಇದು ಈ ಯಾರು ದೊಡ್ಡ ಗೋಲ್ ಹಾಕ್ತೇವೆ ಅಲ್ಪ ಸಂಸ್ಥೆಯಲ್ಲಿ ಪುತ್ತೂರು ಅಂತ. ಸೊ ಇದು ನಮ್ಮ ಮಕ್ಕಳಿಗೂ ಪ್ರಚಾರ ಆಗ್ತದೆ ಕಳಕಳನ್ನು. ಆ ಮಕ್ಕಳಿಂದ ಹೇಳ್ತೇವೆ ನಾವು, ನೋಡಿ ಮಕ್ಕಳಿಗೆ ಏನಾದರೂ ಆಭರಣ ಬಂದ ಅಲ್ಪ ಸಂಸ್ಥೆಗೆ ಹೋಗಿ ಅಂತ. ನಮ್ಮಲ್ಲಿ ಸುಮಾರು 180 ಮಕ್ಕಳಿದೆ, 180 ಇವತ್ತು ಹೋಗ್ತದೆ ಸುದ್ದಿ, 180 ಮಕ್ಕಳಿದೆ. ಸೊ ಇದು ಹೋಗ್ಬೇಕು, ಇದು ಆಗ್ಬೇಕು ಅಂತ ನಮಗೆ ಎಷ್ಟು ಅವ್ರು ಹೆಲ್ಪ್ ಮಾಡುವ ಸ್ಕೂಲಿಗೆ, ನಮ್ಮ ಮನೆಗಲ್ಲ ಸಂಸ್ಥೆಗೆ. ಸೊ ಸಂಸ್ಥೆ ನಾವು ಕೂಡ ಏನಾದರೂ ಮಾಡಬೇಕು. ದಯವಿಟ್ಟು ನಮ್ಮ ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೇವೆ, ದಯವಿಟ್ಟು ನೀವು ಬರಬೇಕು. ನಮ್ಮ ಒಂದು ಭವನ ನಾವು ಅರ್ಪಿಸ್ತೇವೆ ನಿಮಗೆ, ಅದಕ್ಕೆ ನೀವು ಬರಬೇಕು ಬರಬೇಕು ಅಂತ ನಾನು ನಿರ್ಮಿಸ್ತಾರೆ. ಮಂಗಳೂರಿನಲ್ಲಿರುವಾಗ ಇತ್ತೀಚೆಗೆ ಆರಂಭವಾದದ್ದು. ಮಂಗಳೂರಿರುವಾಗಲೇ ನಾನು ಅಲ್ಲಿಂದ ಆಭರಣಗಳನ್ನು ಸಾಕಷ್ಟು ಖರೀದಿ ಮಾಡಿದ್ದೇನೆ. ಮತ್ತೆ ನನಗೆ ತೃಪ್ತಿ ಇದೆ ನಾನು ಖರೀದಿ ಮಾಡಿರುವಂಥ ಆಭರಣಗಳ ಬಗ್ಗೆ. ಅದರ ಡಿಸೈನ್ ಇಲ್ಲಿಯವರೆಗೂ ಯಾವುದೇ ರೀತಿ ಹಾಳಾಗದೆ ಚೆನ್ನಾಗಿರುವಂಥ ಆಭರಣಗಳನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂಥ ಒಂದು ಸಂಸ್ಥೆಯಿಂದ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬೆಳ್ಳೂರು ಕಟ್ಟೆ ಇಲ್ಲಿಗೆ ಅವರು ಕಂಪ್ಯೂಟರ್ ಖರೀದಿಗಾಗಿ 46,000 ರೂಪಾಯಿ ಮೊತ್ತವನ್ನು ಕೊಟ್ಟಿದ್ದಾರೆ. ಅದನ್ನು ನನ್ನ ಮಗನ ಶಾಲೆಯ ಸಂಚಾಲಕರಾದಂಥ ರೆವರೆಂಡ್ ವಿಜಯ ಕಾವಿನ್ ಅವರಿಂದ ಕೊಡಲಿಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನಮ್ಮ ಪ್ರಾಂಶುಪಾಲರು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ಈ ಸಂಸ್ಥೆಗೆ ತುಂಬು ದೈವ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಗರಸಭೆಯ ಸದಸ್ಯ ಶರೀಫ್ ಬಲ್ನಾಡು, ಉದ್ಯಮಿ, ಸಂಸ್ಥೆಯ ಗ್ರಾಹಕರಾದ ನಂದಕಿಶೋರ್ ಶೆಟ್ಟಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಸ್ಥೆಯ ಸಿಬ್ಬಂದಿಗಳಾದ ಪ್ರತೀಕ್ಷಾ, ಹರ್ಷಿಕಾ, ರಶ್ಮಿತಾ ಪ್ರಾರ್ಥಿಸಿದ್ರು. ಸಂಸ್ಥೆಯ ಸಿಬ್ಬಂದಿ ರಮ್ಯಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂಸ್ಥೆಯ ವ್ಯವಸ್ಥಾಪಕರಾದ ರತೀಶ್ ಸಿಪಿ, ಸಹಾಯಕ ವ್ಯವಸ್ಥಾಪಕ ಲಿನೀಶ್, ಅಕೌಂಟ್ಸ್ ವಿಭಾಗದ ರಾಜೇಶ್ ಅತಿಥಿಗಳಿಂದ ಗೌರವಿಸಿದ್ರು. ಅಂತಾರಾಷ್ಟ್ರೀಯ ಖ್ಯಾತಿಯ ಚಿನ್ನಾಭರಣ ಮಳಿಗೆ ಜೋಸ್ ಆಲುಕಾಸ್ ಸಂಸ್ಥೆ ತನ್ನ 60ನೇ ವರ್ಷಾಚರಣೆಯನ್ನ ಗ್ರಾಹಕರೊಂದಿಗೆ ಆಚರಿಸಲು ಈಗಾಗಲೇ ಸರ್ವ ಸನ್ನದ್ಧವಾಗಿದ್ದು 6 ಕೋಟಿ ರೂಪಾಯಿ ಮೌಲ್ಯದ ಉಡುಗೊರೆಗಳನ್ನ ಘೋಷಣೆ ಮಾಡಿದೆ. ಈ ಸಂಭ್ರಮವು 6 ವಾರಗಳ ಕಾಲ ನಡೆಯಲಿದ್ದು ಪ್ರತಿ ವಾರವೂ ಒಂದೊಂದು ದ್ವಿಚಕ್ರ ವಾಹನ, ಗೃಹೋಪಯೋಗಿ ಉಪಕರಣಗಳನ್ನು ಗೆಲ್ಲಬಹುದಾಗಿದೆ. ಪ್ರತಿಯೊಂದು ಖರೀದಿಗೂ ಉಚಿತ ಉಡುಗೊರೆ ದೊರೆಯಲಿದೆ. ಪ್ಲಾಟಿನಂ ಮೇಲೆ 7% ರಿಯಾಯಿತಿ, ವಜ್ರಗಳ ಮೇಲೆ 20% ರಿಯಾಯಿತಿ, ಹೊಸ ವಜ್ರದ ಆಭರಣಗಳಿಗೆ ಎಕ್ಸ್ಚೇಂಜ್ ಮಾಡುವಾಗ 100% ಮೌಲ್ಯವನ್ನ ಪಡೆಯಬಹುದಾಗಿದೆ. ಇಂದೇ ನಿಮ್ಮ ನೆಚ್ಚಿನ ಜೋಸ್ ಆಲುಕಾಸ್ ಸಂಸ್ಥೆಗೆ ಭೇಟಿ ನೀಡಿ 60ನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಭಾಗಿಯಾಗಿ ಹಲವು ಪ್ರಯೋಜನವನ್ನ ಪಡೆದುಕೊಳ್ಳಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.